ಮೆರೆಯಲಾಗಿಯೇ ವಿಶ್ವಕರ್ಮನುವ ಗಣಧರದಿ ಶೋಭಿಸುವ ಪೂಜನ ವದನ ಅರ್ಪಿತವು ಜಯ 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 ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣೆ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಂಬನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಕರದ ಚಕ್ರಾಯುಧವನ್ನು ಸ್ವೀಕರಿಸಲು ಕಳೆದವದಗಿ ತ್ರಿಶೂಲವಮ್ಮ ವಿನಯ ಸುರಭ ಕುಲಿಶನವ ಅನಿಮಿಷರು ಶಕ್ತಿಯುತ ಮಾದೆಯ ಪದ ತೊಳಿಸುತ್ತ ನುಡಿಸಿದರು ಬಯದೀಯ ಜಯ 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 ಧರಿಸಿಕೊಂಡವಳಿದ್ದಾಳೆ. ಖಳವದಿದಾಗಿ ರಣಕ್ಷೇತ್ರಕ್ಕೆ ಹೊರಟಂತಹ ವೇಳೆಯಲ್ಲಿ ಅಮ್ಮ ಕಾಲ್ನಡಿಗೆಯನ್ನು ಸಾಗಬಾರದು ಅನ್ನುವಂತಹ ಉದ್ದೇಶದಿಂದಲೇ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸ್ತೇನೆ
ಯಾರೋ ಒಬ್ಳು ನಾರಿ ಬಂದು ಶಂಕ ದುರ್ಗಾಧ್ಯರನ್ನು ಕೊಂದಳಂತೆ. ವಿಚಾರಿಸುವೆ. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಷ್ಟಭುಜಗಳುಳ್ಳ ನಾರಿಯೇ ತಟ್ಟನ ಕೆಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕ ದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಾಹಿಷ. ನಿನ್ನ ಕುರಿತು ತಿಳಿದೇ ಬಂದವಳು ವಿದ್ಯಾವರ ಆಗಾದಿಗಳನ್ನೆಲ್ಲ ಹಾಳಿಸಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಸನ್ನಮರ ಸಂಚಾರಕ್ಕೆ ತಡೆಗಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕ ದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಇಚ್ಛೆಯಲ್ಲಿ ಚರಣಕ್ಕೆ ಶರಣಾಗಿ ಹಾರಿಸಿ. ಸಾಮಾನ್ಯ ನಾರಿ ನೀನು, ಮೂರು ಲೋಕದ ಅಧ್ಯಕ್ಷರ ಬದುಕಬೇಕೆಂದಿದ್ದೆ. ಶಿವಮನ್ನು ಕಡೆಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ವಾಮ ಭಾಗ
ಶಾಂತಳಾಗಿದ್ದೇನೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಜಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಕಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೇಲೆ ಕಂದ. ದುಷ್ಟರದಲ್ಲಿ ಮತ್ತೊಮ್ಮೆ ಆದರೆ ಏನು ಮಾಡುವುದಾಯೇ? ಕಳರ ಭೀತಿಯೇ ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯನಾಗು. ಜಯ ಜಯ. ಸುಮನಸರಾದ ನೀವೆಲ್ಲವರು ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಅವನಿ ಕಾನತರಾಗಿ ತೊದಲು ನುಡಿಯಿಂದಲೇ ಹನಿದುಂಬಿದ ಕಣ್ಗಳಿಂದಲೇ ಅಡಿಗಡಿಗೂ ಅಪರಾಜಿತ ಸ್ತೋತ್ರವನ್ನೇ ಪಡಿಸುತ್ತಿದ್ದೀರಿ. ಹೌದು ತಾಯಿ. ಒದಗಿ ಬಂದ ಪರಾಜಯದಿಂದ ವಿಮುಕ್ತಿಯನ್ನು ಹೊಂದುವ ಶುದ್ಧವಾದ ಸಂಕಲ್ಪವನ್ನೇ ಭಾವವಾಗಿ ಸಮರ್ಪಣಾ ಭಾವದಿಂದಲೇ ನನ್ನ ಪದತಳದಲ್ಲಿ ತಲೆಬಾಗಿ ನಿಮ್ಮ ನಿವೇದನೆಯನ್ನು ನಾ ಅರ್ಥವಿಸಿಕೊಂಡೆ. ಮಕ್ಕಳೇ, ಕಷ್ಟ ಬಂತೆ. ಹೌದು ತಾಯಿ. ಈ ಹಿಂದಕ್ಕೆ ಕಳ ಮಹಿಷನನ್ನೇ ಮಡುಹಿ ದಿವ ಭೂಮಿಯನ್ನು ನಿಮ್ಮ ಪಾಲಿಗೆ ಸುಸ್ಥಿರಗೊಳಿಸಿದ್ದೆ. ಆದರೆ ಇಂದು ಕಂದಿದಾನದಿಂದ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬರುವರೆ ಬದುಕಿನಲ್ಲಿ ಬಂದೇರಿದ ಕಷ್ಟ ಯಾರಿಂದ ಏನಾಯಿತು ಹೇಳು. ಜನನಿಗೆ ಏನಾಯಿತು? ಮಹಿಷವಾದ ಪ್ರಕರಣದ ನಂತರ ನಾಲ್ಕಲೋಕವನ್ನು ಪುನರಪಿ ನಮ್ಮ ಜೀವನದಲ್ಲಿ ಒದಗಿಸಿಕೊಟ್ಟವರು ನೀವು. ನಾಲ್ಕಲೋಕವನ್ನು ಕಾಪಾಡಿಕೊಳ್ಳುವುದು ದೇವತೆಗಳಾದಂತಹ ನಮ್ಮ ಕರ್ತವ್ಯವೇ ಸರಿ. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಹೌದಮ್ಮ. ಆದರೆ ಉಳಿಸಿಕೊಳ್ಳಬೇಕಾದದ್ದು ನಿಮ್ಮ ಕರ್ತವ್ಯ. ಆದರೆ ಕಾಪಾಡಿಕೊಳ್ಳುವುದರಲ್ಲಿ ವಿಫಲವಾಯಿತು ತಾಯಿ. ವಿಫಲರಾದಿರೆ? ಹೌದಮ್ಮ. ಯಾಕೆ? ಶೋಣಿತದ ನಿಶುಂಬ ಎನ್ನುವಂತಹ ದಾನವರು ನಾಲ್ಕಲೋಕವನ್ನು ಆಕ್ರಮಿಸಿದ್ದು ಮಾತ್ರವಲ್ಲದೆ ಪಂಚಮಹಾ ಪಾತಕಗಳನ್ನೇ ಎಸಗಿದ್ದಾರೆ. ಮಾನಿನಿಯರ ಮಾಂಗಲ್ಯಕ್ಕೆ ಸೂತಕ ತಂದದ್ದು ಮಾತ್ರವಲ್ಲದೆ ಋಷಿಮುನಿಗಳು ಮಾಡುವಂತಹ ಯಾಗಕ್ಕೆ ಕಂಟಕ ತಂದಿದ್ದಾರೆ. ಅಂತಹ ದುಷ್ಟರನ್ನು ವಧಿಸಿ ತರೆಯ ಭಾರವನ್ನು ಇಳಿಸಬೇಕು. ನಿನ್ನ ಆಂತರ್ಯವನ್ನು ತಿಳಿದೆ. ಕರುಣಿಸುದ ಅಭಯವನ್ನು ನುಡಿದಳು ಗಿರಿದುದಮಯದೆ ತರಿದುದೈ ಜಗನೆ ರವಿಯನ್ನು
ಯುವೆನು ನಿಮ್ಮ ಮನೆಯ ಮಾತವು ಮರೆದೇ ನಿಜವನು ತುಗಿನಗಿರಿಯೊಳು ಇರುದ ನೋಡುವುದನ ಲೀಲೆಯ ಹೌದಯ್ಯ. ಸರಿಗರುಗಿ ಶ್ರೀದೇವಿ ದೇವಿ ಸುಖಪ್ರದವಾದ ಲೋಕವನ್ನು ಜ್ಞಾನಿಗಳಾದವರು ಸ್ವರ್ಗ ಅಂತ ಗುರುತಿಸಿದರು. ಹೀಗೆ ಹೇಳು ಆಡುವಲ್ಲಿ ಸುಖವೇ ಪ್ರಧಾನವಾದದ್ದೇನೂ ಅಲ್ಲ. ಸುಖ ಎಂಬ ಮುಖಕ್ಕೆ ದುಃಖ ಎನ್ನುವ ಬೆನ್ನು ಇದೆ ಅನ್ನುವುದನ್ನು ಸುರಪರಾದ ನೀನು ಮರೆಯ ಕೂಡದು. ನಿಜ ತಾಯಿ. ಕಷ್ಟವನ್ನು ಅನುಭವಿಸುತ್ತಿರುವುದು ಇದು ಮೊದಲೇನೂ ಅಲ್ಲವಲ್ಲ. ಈ ಹಿಂದಕ್ಕಾದರೂ ಖಳ ಮಹಿಷನಿಂದಲೇ ಬೇಸೆತ್ತ ನೀವೆಲ್ಲರೂ ಒಂದಾಗಿ ನನ್ನನ್ನೇ ಪ್ರತ್ಯಕ್ಷೀಕರಿಸುವ ಮೂಲಕ ಕೇಸರಿಯನ್ನೇರಿ ಖಳ ಮಹಿಷನನ್ನೇ ಕುಟ್ಟಿ ಕೆಡಹಿ ನಿಮ್ಮ ಪಾಲಿಗೆ ಪ್ರಸಾದ ರೂಪದಲ್ಲಿ ನಾನು ಸ್ವರ್ಗಲೋಕವನ್ನು ಸ್ಥಿರಗೊಳಿಸಿದ್ದೆ. ಸತ್ಯ ತಾಯಿ. ಅಂದು ನಾನು ಆಡಿದ ಅಭಯ ವಾಕ್ಯ ಲೋಕದಲ್ಲಿ ಆಸುರಿ ಪ್ರವೃತ್ತಿಯನ್ನು ವಿರಚಿಸುವವರಿಗೆ ಅದೊಂದು ಶಿಕ್ಷಣವಾಗಿ ಒದಗಿ ಬಂದೀತು ಅನ್ನುವ ನಿರೀಕ್ಷೆ ಇಂದು ಕಾಲಕ್ಕೆ ಹುಸಿಯಾಗಿ ಹೋಯಿತು. ಆದರೊಂದುಂಟು, ಭಯಗೊಳ್ಳುವ ಅಥವಾ ನಿರಾಸೆಯನ್ನೇ ಆಧಿಕ್ಯತನದಿಂದ ಪ್ರಕಟಪಡಿಸುವ ಅನಿವಾರ್ಯತೆ ಉಂಟು ಅಂತ ಭಾವಿಸಬೇಡ. ಕಿರಿದು ಸಮಯದೊಳಗೆ ಖಳವಾರವನ್ನೆಲ್ಲ ಸಂಹರಿಸಿ ದಿವ ಭೂಮಿಯನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಅಲ್ಲಿಯ ತನಕ ನಾವೆಲ್ಲಿರುವುದು ತಾಯಿ? ಇಲ್ಲೇ ಇದ್ರಾಯ್ತು. ಇಲ್ಲಿ ಮತ್ತೆ ಬಾಧಿಸುತ್ತಾರೆ. ಮತ್ತೆ ಶುಂಭ ನಿಶುಂಭ ನಿನ್ನ ಕುರಿತಾಗಿ ಯೋಚನೆಯನ್ನು ಮಾಡಿ ಹಿಂಸಿಸುವುದಕ್ಕೆ ಮುಂದಾಗ್ತದೆ. ನಿಜ ತಾಯಿ. ನಿನ್ನ ಸ್ಥಿತಿ ನನಗೆ ಅರ್ಥ ಆಗ್ತದೆ. ಆದ್ರೆ ಒಂದುಂಟು, ಏನು ಮುಖದಲ್ಲಿ ಇನ್ನು ಬೇಸರ ಉಂಟಲ್ಲ ಇಂದ್ರ. ಈ ನಿರಾಶಾಭಾವ ಸಲ್ಲದು. ಸುಪ್ರಸನ್ನಳಾಗಿರುವ ನಾ ಮೈದೋರಿದ ಬಳಿಕ ಅಭಯಪ್ರದಳಾಗಿ ನಾನು ಆಡಿದ ಬಳಿಕ ಇನ್ನೂ ನಿನಗೆ ಕಷ್ಟದ ಭೀತಿ ಬೇಕೆ? ಇಲ್ಲ ತಾಯಿ. ನಿಜವನ್ನು ಮರೆಗೊಳಿಸಿದ್ರಾಯ್ತು. ನಿಮ್ಮ ಪರಿಚಯ ಸಿಕ್ಕಿದಲ್ವೇ ಶುಂಭ ಹಿಂಸೆ ಕೊಡುವುದು? ಹೌದು. ನಿನ್ನ ಪರಿಚಯ ಇನ್ನು ಸಿಗಲಿಕ್ಕಿಲ್ಲ. ಅಷ್ಟು ಬದಲಾವಣೆ ಈಗಲೇ ಬಂದು ಹೋಗಿದೆ. ಆದರೂ ನಿಜವನ್ನು ಮರೆಗೊಳಿಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿಕೊಂಡು ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಕಣಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವಂತೆ ಇಂದ್ರ. ಮಾತಡಿ ರೂಪನೇ ಜಯ ಜಯ. ಮನದರಿಗೆ ಧೈರ್ಯವಾಗ ತಿರುಗಿ ಬಳಿಗ ಶಕ್ತಿ ರೂಪಿಣಿಗೆ ಕಳರ ಬಳಿಗೈನುತ ಗೆಲುವಗೆ ಅಸಾಧ ಆ ಕಳ್ಳರ ಬಳಿಗೈನುತ ಗೆಲುವಗೆ ಅಸಾಧ ಎಂದೆನು ತಿಳಿಗಳಾಗ ಮೂಗದ ಬಲೆಗೆ ತಿರುಗಿದೆ ಮೂಗದ ಬಲೆಗೆ ತಿರುಗಿದೆ ಧನುಜರೆಲ್ಲರ ಕೊಡುವ ಕಾರ್ಯ ಸುಲಭ ಎದು ತಲೆ ತನ್ನ ಮನದೊಳಗೆ ತಿಳಿಗಳು ಆಗ ಎಂದು ಯೋಚಿಸಿ ಮಗಮಾಯ ಯೋಚಿಸಿ ಮಗಮಾಯ
ತಮಗೊದಗಿ ಬಂದ ಕಷ್ಟ ಪರಂಪರೆಯನ್ನೆಲ್ಲ ಎಳೆ ಎಳೆಯಾಗಿ ವಿಸ್ತರಿಸಿದ್ರಲ್ಲ, ಅವರ ಪ್ರಾರ್ಥನೆಗೆ ಮುಖವಾಗಿ ನಾನು ಪ್ರಕಟಗೊಂಡೆ. ಒದಗಿ ಬಂದ ದುಸ್ಥಿತಿಯನ್ನು ಹೋಗಲಾಡಿಸಿ ಲೋಕದಲ್ಲಿ ಧರ್ಮವನ್ನು ಮತ್ತು ಲೋಕದ ಮಂದಿಗಳ ಸ್ವಾಸ್ಥ್ಯವನ್ನು ಸ್ಥಿರಗೊಳಿಸಬೇಕೆನ್ನುವ ಕರ್ತವ್ಯವನ್ನು ನನ್ನಲ್ಲಿ ಹೆಗಲಿಗೇರಿಸಿಕೊಂಡ ಹಾಗಾಯಿತು. ಲೋಕ ನಾಯಕ ನೆಲೆಯಲ್ಲಿ ನನಗೆ ಕರ್ತವ್ಯ ಪ್ರಜ್ಞೆಯನ್ನು ಸಾಧಿಸಬೇಕಾದದ್ದು ಅನಿವಾರ್ಯವೇ ಸರಿ. ಆದರೊಂದು ಶುಂಭದಾನವಾದ ಜೊತೆಗೆ ಅವನ ಅನುಜನಾದಂತಹ ನಿಶುಂಭ ಹಾಗೂ ಅಪರಿಮಿತವಾದ ಸೇನಾ ಪರಿವಾರ ಪ್ರಸ್ತುತ ಲೋಕದಲ್ಲಿ ತನ್ನ ದೌಷ್ಟ್ಯವನ್ನೇ ಕಾಣಿಸುತ್ತಾ ಇದ್ದಾರೆ. ಕುಂಭನೇನೂ ಅಲ್ಲ ಶುಂಭ, ತಿಳಿದವನಿದ್ದಾನೆ, ಜ್ಞಾನಿ ಇದ್ದಾನೆ. ಅದಕ್ಕೂ ಮಿಗಿಲಾಗಿ ತನ್ನ ಆಯಸ್ಸಿನ ಬಹುದೀರ್ಘ ಅವಧಿಯನ್ನು ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನಿಂದಲೇ ಕಳೆದವನು ಶುಂಭದಾನವ. ವಿಧಿಯಿಂದ ದತ್ತವಾದ ವರಬಲವನ್ನು ಉಪಯೋಗಿಸುವುದರ ಮೂಲಕವಾಗಿ ಅದರಿಂದಲೇ ಪ್ರಮತ್ತನಾದ ಶುಂಭ ರಟ್ಟೆಯ ತ್ರಾಣವನ್ನು ವಿನಿಯೋಗಿಸುವುದರ ಮೂಲಕ ಲೋಕಗಳ ಮೇಲೆ ಅಭಿಯೋಗವನ್ನು ನಡೆಸಿ ಪ್ರಸ್ತುತ ತನ್ನ ಸ್ವಾಮಿತ್ವವನ್ನು ಕಾಣಿಸಿಕೊಟ್ಟಿದ್ದಾನೆ. ಆದ್ದರಿಂದಲೇ ಲೋಕದ ಮಂದಿಗಳು ಕಣ್ಣೀರಿನಿಂದ ಕೈತೊಳೆಯಬೇಕಾದ ಸ್ಥಿತಿಯೊಂದು ಇಂದು ನಿರ್ಮಾಣಗೊಂಡಿದೆ. ಒಂದೆಡೆಯಲ್ಲಿ ನೊಂದಿರುವ ದೇವತೆಗಳು, ಇನ್ನೊಂದು ಕಡೆಯಲ್ಲಿ ತನ್ನ ಅಟ್ಟಹಾಸದಿಂದಲೇ ಕಾಣಿಸುತ್ತಿರುವಂತಹ ಶುಂಭದಾನವ ಮತ್ತವನ ಪರಂಪರೆ, ಅವನನ್ನು ಹೊಂದಿಕೊಂಡಿರುವ ಮಂದಿಗಳು. ತಾಳೆ ಹಾಕಿ ನೋಡಿದಾಗ ಎರಡು ಬದಿಯಲ್ಲಿ ಇರುವವರು ನನ್ನ ಮಕ್ಕಳೇ. ಆದರೊಂದು ಧರ್ಮವನ್ನು ಲೋಕದಲ್ಲಿ ಕಾಣಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯ. ಯಾವುದು ಧರಿಸಿ ನಿಲ್ತದೆಯೋ ಅದುವೇ ಧರ್ಮ ಎಂಬಲ್ಲಿಗೆ ಅಧರ್ಮ ಸಹಿತವಾದದ್ದು ಅನ್ನುವುದೇ ಅರ್ಥವಲ್ಲವೇ? ಆದರೆ ಯಾವುದರ ಪ್ರಮಾಣ ಎಷ್ಟಿರಬೇಕು ಅನ್ನುವುದನ್ನು ತೀರ್ಮಾನಿಸಬೇಕಾದವಳು ನಾನು. ಹೇಳಿ ಕೇಳಿ ದಾನವರು ಮಾಯಾವಿಗಳಿದ್ದಾರೆ. ಮಾಯೆಯನ್ನು ತನ್ನ ಕೈವಶ ಮಾಡಿಕೊಂಡಿದ್ದೇವೆ ಹಾಗೂ ಮಾಯೆಯಿಂದ ಎಲ್ಲವನ್ನು ಹೊಂದುವುದಕ್ಕೆ ಸಾಧ್ಯ. ಈ ಭ್ರಮೆಯಿಂದಲೇ ಬದುಕು ಕಳೆಯುತ್ತಿದ್ದಾನೆ ಶುಂಭದಾನವ. ನಾನಾದರೂ ಕೈ ಗೆಟುಕದ ಮಾಯೆ, ಸ್ವಯಂ ಆದಿಮಾಯೆ ಇದ್ದೇನೆ. ನಾ ಬಯಸಿದರೆಂದಾದರೆ ಸುಲಲಿತವಾಗಿ ಇಚ್ಛಾ ಮಾತ್ರದಿಂದಲೇ ಕಳವಾರವೆಲ್ಲ ನನ್ನ ಹಿಡಿತಕ್ಕೆ ಬಂದು ಸಿಲುಕಬಲ್ಲದು ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಶುಂಭನನ್ನು ವಧಿಸುವ ಬಗೆಯೆಂದು ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗುವುದೇ. ಸ್ವಕ್ಷೇತ್ರ ಅಧಿಕಗೊಂಡಿರುವ ಜನ ಬೆಂಬಲ ಜೊತೆಗೆ ಈ ಮೊದಲೇ ನಾನು ಆಡಿದಂತೆ ವಿಧಿಯಿಂದ ದತ್ತವಾದ ವರಬಲ ಹೀಗಿರುವಾಗ ಗೆಲುವನ್ನು ಸಾಧಿಸುವುದು ಸುಲಭವೇನೂ ಅಲ್ಲ. ಆದರೂ ಅದನ್ನು ಸಾಧ್ಯವನ್ನಾಗಿಸಿ ಲೋಕದಲ್ಲಿ ಸಾಧುವಾದ ಪರಿಣಾಮವನ್ನೇ ನಾನು ಒದಗಿಸಿಕೊಡಬೇಕಾಗಿದೆ. ಆದ್ದರಿಂದಲೇ ಕಳವಾರವನ್ನೆಲ್ಲ ನನ್ನಡೆಗೆ ಬರಸಲೆದು ಮೋಹದ ಬಲೆಯೊಳಗೆ ಸಿಲುಕಿಸಿ ವಧಿಸಬೇಕೆನ್ನುವ ತೀರ್ಮಾನಕ್ಕೆ ನಾನು ಬದ್ಧಳಾಗಿದ್ದೇನೆ. 14 ಲೋಕಗಳಲ್ಲಿ ತನ್ನ ಪ್ರಭುತ್ವವನ್ನು ಕಾಣಿಸುವಲ್ಲಿ ಶುಂಭನಿಗೆ ಪ್ರೇರಕವಾದದ್ದು ಬೇಕು ಎನ್ನುವ ಭಾವ ಇನ್ನೂ ಆ ಸ್ಥಿತಿ ಊರ್ಜಿತದಲ್ಲಿಯೇ ಉಳಿದಿದೆ. ಎಲ್ಲಿಯವರೆಗೆ ಬೇಕು ಅನ್ನುವ ಭಾವ ಊರ್ಜಿತ ಸ್ಥಿತಿಯಲ್ಲಿ ಉಳಿತದೆಯೋ ಅದು ಅವನನ್ನ ಸಾಧಕನನ್ನಾಗಿ ಲೋಕದಲ್ಲಿ ಗುರುತಿಸಲ್ಪಡ್ತದೆ. ಆದರೆ ಅವನು ಸಾಗಿ ಬಂದ ಪಥ ಲೋಕದಲ್ಲಿ ಇನ್ನೊಬ್ಬರಿಗೆ ಮಾರಕವಾಗಿ ಒದಗಿ ಬಂತು, ಅದು ಕೂಡ. ಆದ್ದರಿಂದಲೇ ಅವನಿಗೆ ಬದಲಾವಣೆಯ ಅವಕಾಶವನ್ನು ನಾ ಮಾಡಿಕೊಡಬೇಕಾಗಿದೆ. ಇದ್ದಿದ್ರೆ ನೋಡೋಣ, ತಾಯಿಯ ನೆಲೆಯಲ್ಲಿ ಬದುಕನ್ನು ಅನುಗ್ರಹಿಸ್ತೇನೆ. ಇಲ್ಲ, ಭ್ರಮೆಯಿಂದಲೇ ಹುಂಬತನದಿಂದಲೇ ವ್ಯವಹರಿಸ್ತಾನಂತಾದರೆ ಕೊಂದು ಮುಗಿಸುವುದೆಷ್ಟರ ಕೆಲಸ. ಆದರೊಂದು ದೇವತೆಗಳ ಪ್ರಾರ್ಥನೆಗೆ ಮರೆಯಾದ ನಾನು ಜಾಹ್ನವಿಯಲ್ಲಿ ಮೀವುದಕ್ಕಾಗಿ ಸಾಗಿ ಬಂದ ಗೌರೀದೇವಿಯ ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಕೋಶದಿಂದ ಹುಟ್ಟಿ ಬಂದ ಕಾರಣ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಯೋಚನೆ ಪೂರಕವಾದ ಯೋಜನೆ. ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕದ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಕಳವದೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶವಿದು. ನಿರ್ಜನವಾಗಿರುವ ಪರಿಸರ, ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಕುಳಿತುಕೊಳ್ಳುವುದಕ್ಕೊಂದು ವ್ಯವಸ್ಥೆ ಆಗಬೇಕು ಸಂಕಲ್ಪ ಮಾಡಿಕೊಂಡೆ. ಅಂಬರದ ಆಚೆಯಿಂದ ಕುಂಭಿನಿಗಳೇ ಬಿಟ್ಟೆ ಕನಕದ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಅದರ ಆರೋಹಣ ಅವರೋಹಣದ ಗತಿಗೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರಿಯಗೊಟ್ಟನಾದರೆ ವನ ವಿಹಾರಕ್ಕೂ ಮೃಗಬೇಟೆಗೂ ಬಂದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವೂ ಸಿದ್ಧವಾಗ್ತದೆ. ಹೇಳಿ ಕೇಳಿ ಶುಂಭನ ಅಧೀನಕ್ಕೆ ಒಳಪಟ್ಟ ಪ್ರದೇಶ, ದಾನವರಿಗೆ ನಿತ್ಯ ವಿಹಾರ ತಾಣ. ಆದ್ದರಿಂದಲೇ ಈ ಪ್ರದೇಶವನ್ನು ನಾ ವೇದಿಕೆಯನ್ನಾಗಿ ಆಯ್ದುಕೊಂಡೆ. ಇಲ್ಲಿಯೇ ಇದ್ದೇನೆ ಅನ್ನುವುದನ್ನು ಮತ್ತಷ್ಟು ನಿಖರಪಡಿಸುವುದಕ್ಕಾಗಿ ಒದಗಿ ಬಂದ ಮಾರುತ ತಾನು ಗಂಧವನ್ನು ಹೊತ್ತು ಇದು ಪಸರಿಸುವುದಕ್ಕೆ ಆರಂಭಿಸಿದ್ದು ಆಯಿತು. ಹಾಗಾದ್ರೆ ಮತ್ತೇನು, ನನಗಾಗಿ ಸಿದ್ಧಗೊಂಡಿರುವ ಕಾಂಚನ ದುಯ್ಯಾಲಿ ಏರೇ ಮಂಡಿಸ್ತೇನಂತೆ.
ಬೆದರಿದೆಯಾ? ಬೆದರದೇನಯ್ಯ ಬೇಡುವುದನ್ನೆಲ್ಲ ಲಾಲಿಸುವೆ ಅದೀಗ ತುಂಬ ಹಠನವ ಎಲ್ಲವ ಮೊದಲೇ ತಿಳಿದಿದೆ ಈ ವಿಧ ಬೇಡಲೆಗೆ ಏನೋ ಸುಗ್ರೀವ, ಅಮ್ಮ, ನಗುವ ಅಧಿಕಾರವು ನನಗಿಲ್ವೇನು? ನಿಮ್ಮ ನಗು ನನಗೆ ಕಾಣುವುದಕ್ಕಾಗುದಿಲ್ಲ ತಾಯಿ. ನೀನು ಎಷ್ಟು ಸಲ ಸತ್ತು ಬಿದ್ದರೂ ಮತ್ತೆ ಮತ್ತೆ ನಿನ್ನ ಬದುಕಿಸುವುದಕ್ಕೆ ನಾನಿದ್ದೇನೆ, ಎದುರುಬೇಡ. ಯಾಕಮ್ಮ ನನಗೆ ಮತ್ತು ಹುಟ್ಟು? ನನ್ನ ಮದುವೆಯ ಕುರಿತಾಗಿ ನೀನು ಪ್ರಸ್ತಾಪಿಸಿದೆಯಲ್ಲ, ಹೌದು. ಆದರೆ ಈ ಪೂರ್ವದಲ್ಲಿ ನಾನೊಂದು ಪಣವೊಂದನ್ನು ಮಾಡಿದ್ದೇನೆ. ಏನಮ್ಮದು? ಯೋಮಾಂ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ಯಪೋಹತಿ ಯೋಮೇ ಪ್ರತಿಬಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾದ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನು, ಅವನೇ ನನ್ನ ಪತಿಯಾಗುವವನು. ನಿನ್ನೊಡೆಯ ಶುಂಭಾಧಿಕನೇ, ಅವನ ತಮ್ಮ ನಿಶುಂಭ ಬಲಾಢ್ಯನೇ, ಶಂಭುವೇ ದೊರಗಿದ್ದರು. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಲ್ಲಿ. ವಿಚಿತ್ರ ಅಮ್ಮ, ಕೆಲವು ಮನೆಯಲ್ಲಿ ಮದುವೆ ಆದ ಮೇಲೆ ಸಂಗ್ರಾಮ ಆಗುವುದುಂಟು. ಇದು ಮದುವೆಗೆ ಮೊದಲೇ ಸಂಗ್ರಾಮ ಅಂತ ನೀವು ಸಂಕಲ್ಪ ಮಾಡಿ. ಸಂಗ್ರಾಮದಿಂದ ಲೋಕ ಕಲ್ಯಾಣ. ಅಮ್ಮ, ಸಂವಿಧಾನದ ಒಂದು ಹೇಳಿಕೆ ತಾಯಿ, ಒಂದಲ್ಲ 100 ಹೇಳು. ಕಣ್ಣಿದ್ದು ಕುರುಡನಾಗಿದ್ದೇನೆ, ಬಾಯಿದ್ದು ಮೂಕನಾಗಿದ್ದೇನೆ, ಕಿವಿದ್ದು ಕಿವುಡನಾಗಿ ಹೋಗಿದ್ದೇನೆ ತಾಯೇ. ಇನ್ನು ಈ ಭೂಮಿಯ ನೀರು ಬೇಕು ಅಂತ ನನಗಿಲ್ಲ ತಾಯೇ. ಯಾಕಯ್ಯ ಈ ತೀರ್ಮಾನ? ಮಧ್ಯಾಹ್ನ ಕಳೆಯಿತಮ್ಮ, ಇನ್ನು ನಮ್ಮಂತವರು ಯಾಕಮ್ಮ ಮಳಿದು ಹೊರಂತ ನನ್ನನ್ನು ಯಾಕಮ್ಮ ಮರಳಿ ಬದುಕಿಸಿದೆ ಹೇಳು. ಮಧ್ಯಾಹ್ನ ಕಳೆದ ಮೇಲೆ ಸಾಯಂಕಾಲ ಆವರಿಸಿದ ಹೊತ್ತಿಗೆ ರಾತ್ರಿಯ ಹೊತ್ತು ಕಿರಿ ದೇಹ ಪವಡಿಸಬೇಕು ಅಂತಾದ್ರೆ ಹಿರಿ ದೇಹದ ಜಂಗೆಯ ಆಶಯ ಬೇಕೋ ಬೇಡುವ ಹೇಳು. ತಾಯಿಯಾದವಳು ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಪವಡಿಸಿ ಜೋಗುಳವನ್ನು ಪಾಡುವಂತೆ ನಿನ್ನ ಮಂದಿಗಳಿಗೆ ಹಿತವಾದುದನ್ನೇ ಉಣಬಡಿಸುವುದಕ್ಕೆ ನಿನ್ನಂತಹ ಹಿರಿಜೀವ ಬದುಕಿರಲೇಬೇಕು. ಮನ ತುಂಬಿ ಅಡಿಗೆರಗಿ ಅಮ್ಮ ಎಂದು ಕರೆದೆಯಲ್ಲ, ಸತ್ತು ಬಿದ್ದ ನೀನು ಮತ್ತೊಮ್ಮೆ ಬದುಕಿದಲ್ಲಿಗೆ ಮಾಡಿದ ಪಾಪಕರ್ಮಗಳೆಲ್ಲವೂ ನನ್ನನ್ನೇ ಹೊಂದಿಕೊಂಡಿತ್ತು. ನಾನು ಬದುಕನ್ನು ಕೊಡಬಲ್ಲೆ, ಬದುಕಿನುದ್ದಕ್ಕೂ ಕೊಡಬಲ್ಲೆ, ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಪಕ್ವಗಾಲ ಸನ್ನಿಹಿತಗೊಂಡಾಗ ಮೋಕ್ಷಗಾಮಿಯಾಗು ಸುಗ್ರೀವ. ಒಂದು ಲೆಕ್ಕದಲ್ಲೇ ನಾನು ಸುಮ್ಮನಿಗೆ ಚಿರಋಣಿ ಆಗ್ಬೇಕಮ್ಮ. ದುಷ್ಟನಾದರೂ ನಿಮ್ಮ ದರ್ಶನ ಆಗುವಂತ ಯೋಗ ನನಗೆ ಸಿಕ್ಕಿತ್ತಲ್ಲಮ್ಮ, ಸಂತೋಷ ಆಯ್ತಮ್ಮ. ಬರ್ತೇನಮ್ಮ. ಮತ್ತೆ ಬಾ. ಓ ಆಯ್ತು, ಇನ್ನು ಬರುವುದಿಲ್ಲ. ಇನ್ನು ಅಲ್ಲಿ ನೋಡು ಅಡಿಗೆ ಕೇಳಾಂಕ ಇವಕ್ಕೆ ನೀನೇ
ಆ, ಲೋಕದ ನಾನಿ ಹ್ಮ್ ರಕ್ತ ಬೀಜಾಕ್ಷಿನ ಅಭಿಮಾನಗಳು ಶುಭವಾಗಲಿ. ದೈತ್ಯಾಗ್ರಸರನಾದ ಹ್ಮ್ ಶುಂಭಾಕ್ಯನ ಅನುಜ್ಞೆಯನ್ನು ಕೈಗೊಂಡು ಆ ಅವನ ಆಶಯವನ್ನು ಹೊತ್ತು ತಂದು ಹ್ಮ್ ನಿನ್ನ ಮುಂಭಾಗದಲ್ಲಿ ಆ ಶಿರ ತಗ್ಗಿಸಿ ದೈನ್ಯದಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೆ. ಏನಯ್ಯ? ಬಿಟ್ಟು ಬಿಡಮ್ಮ. ಏನು? ಏಣಂಕರಿ ಭವದನೆ ಆದ ನಿನ್ನ ಮುಖದಲ್ಲಿ ಹ್ಮ್ ಕೋಪದ ಕಾವೇರುವುದನ್ನು ಆ ಕಂಡು ಸಹಿಸಿಕೊಳ್ಳುವುದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಹಾಗಾಯಿತೆ. ದಾನವ ಕುಲದ ಕುರಿತಾಗಿ ಹ್ಮ್ ಶೀತಾಂಶವಾದಂತಹ ಸುಧಾಕರನಂತೆ ಆ ಹಿತವಾದಂತಹ ಕಿರಣಗಳನ್ನು ಬೀರಿ ಹ್ಮ್ ನಮ್ಮ ವಂಶ ಉಚ್ಛ್ರಾಯ ಸ್ಥಿತಿಯನ್ನು ಹೊಂದುವುದಕ್ಕೆ ಆ ಅನುಕೂಲವಾಗಿ ನೀನು ಒದಗಿ ಬರಬೇಕು. ಹ್ಮ್ ತಂದಿರುವ ಕುಂದಣದ ಅಂದಣವನ್ನೇನು ಓ ಹೆಗಲಿಗೆ ಏರಿ ಹ್ಮ್ ಶೋಣಿತದರ ಮನೆಗೆ ಕರೆದೊಯ್ದು ಆ ನಮ್ಮ ಒಡೆಯರೊಂದಿಗೆ ನಿನ್ನ ವಿವಾಹ ಹ್ಮ್ ನೆರವೇರಿಸಿ ಹ್ಮ್ ಅನವರತ ನಿನ್ನ ಪಾದ ಸೇವೆಯಿಂದ ಆ ಜೀವನ ಸಾರ್ಥಕ್ಯವನ್ನು ಹೊಂದುವ ಉದ್ದೇಶದಿಂದಲೇ ಹ್ಮ್ ಬಂದವನಿದ್ದೇನೆ. ಬರಬೇಕಮ್ಮ, ಬರಬೇಕು ರಕ್ತ ಬೀಜ. ಅಮ್ಮ. ಶ್ರಮದಿಂದಲೇ ಈ ಕಡೆಗೆ ದೂರದ ಪ್ರಯಾಣವನ್ನು ನೀನು ಸಾಧಿಸಿ ಬಂದೆ. ಹ! ನಿನ್ನನ್ನು ಹೊಂದಿಕೊಂಡು ಬಂದವರು ಅದೆಷ್ಟೋ ಕೋಟಿ ಸಂಖ್ಯೆಯ ದಾನವ ವೀರರು. ಹೌದು. ಅಡಿಗಡಿಗೂ ನಿನ್ನ ಕುರಿತಾಗಿ ಪ್ರೋತ್ಸಾಹದ ಉದ್ಗಾರವನ್ನೇ ಹೊರಸೂಸುತ್ತಾ ಇದ್ದಾರೆ. ಎಂತದ್ದು? ಕಲಿರಕ್ತ ಬೀಜ. ಅವ್ರು ಹೇಳ್ತಾರೆ ನನಗೆ ಕಾಣುತ್ತದೆ ಇನ್ನಾಗುವುದಲ್ಲ ಅದೆಲ್ಲ ಅಂತ. ಹ್ಮ್ ಇಲ್ಲಿಯವರೆಗೆ ಬದುಕಿನಲ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ ನೀನು ಸೋಲನ್ನ ಒಪ್ಪಿಕೊಳ್ಳುವುದಕ್ಕೇನು ಇಲ್ಲವಲ್ಲ. ಹ! ಆದ್ದರಿಂದಲೇ ಇನ್ನೊಂದು ನೀತಿಯನ್ನು ತನ್ನದಾಗಿಸಿಕೊಂಡು ಭಕ್ತಿಯ ಸೆಳೆಯಿಂದಲೇ ನನ್ನನ್ನು ಬಂಧಿಸುವುದಕ್ಕಾಗಿ ನೀನು ಮುಂದಾದೆ. ಸ್ವಲ್ಪ ಯೋಚಿಸಿ ನೋಡು. ಏನಮ್ಮ? ದೈವ ಬಲ, ಹಾ. ಪ್ರಾರಬ್ಧ, ಹಾ. ಪುರುಷ ಯತ್ನ ಹಾ. ವ್ಯಕ್ತಿಯೊಬ್ಬನ ಬದುಕಿಗೆ ಸುಂದರವಾದ ಸ್ವರೂಪವನ್ನು ಒದಗಿಸಿಕೊಡುತ್ತದೆ. ನಿನ್ನೊಡೆಯನ ಪ್ರಾರಬ್ಧಕ್ಕೇನು ಕೊರತೆ ಇಲ್ಲ. ಹ. ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಪರಿಣಾಮದಿಂದಲಾಗಿ ಇಲ್ಲಿಯವರೆಗೆ ಆರಾಧಿಸುವುದಕ್ಕೆ ಸಾಧ್ಯವಾಯಿತು. ಹ! ಅದು ದೈವ ಬಲ, ಹ. ಜೊತೆಗೆ ಪುರುಷ ಯತ್ನ. ಅಯ್ಯೋ, ಪ್ರಯತ್ನ ದೊಡ್ಡದವನದ್ದು. ಆದ್ರೆ ಒಂದುಂಟು, ಹ. ಈಗ ಎಲ್ಲವೂ ಕೈಯಿಂದ ಹಿಡಿಯಿಂದ ಜಾರುವುದಕ್ಕೆ ಆರಂಭವಾಗಿದೆ. ಹಂತ ಹಂತವಾಗಿ ತನ್ನ ಮಂದಿಗಳನ್ನೆಲ್ಲ ಕಳೆದುಕೊಂಡನಲ್ಲ. ಹ. ಇದಕ್ಕೆ ಅವನ ಹಠವೇ ಕಾರಣ ಹೊರತು ಬೇರೇನೂ ಅಲ್ಲ. ಹ. ಲೋಕದಲ್ಲಿ ಒಳಿತನ್ನ ಮಾಡದೆ ಕೆಡುಕನ್ನು ಮಾಡಿದ ಪರಿಣಾಮದಿಂದಲಾಗಿ ಎಲ್ಲವನ್ನೂ ಅನುಭವಿಸಬೇಕಾದ ಸ್ಥಿತಿ ನಿನ್ನೊಡೆ ಶುಂಭನಿಗೆಂದು ಬಂದಡಸಿದೆ. ಬೆಟ್ಟದ ಮೂಲೆಯಲ್ಲಿ ಅರಳಿದ ಸ್ವಚ್ಛವಂದವಾದ ಜಾಗದಲ್ಲಿ ಹೂವೊಂದು ತಲೆ ಎತ್ತಿದರು ಅದು ದೇವರ ಪೂಜೆಗೆ ಸಲ್ಲುವುದಿಲ್ಲವಲ್ಲ. ಹ. ಸರೋವರದ ಮಧ್ಯದಲ್ಲಿ ಕೆಸರನ್ನ ಮೆತ್ತಿಕೊಂಡು ಅಥವಾ ಕೆಸರಿನ ಮಧ್ಯದಲ್ಲಿ ಅರಳಿದಂತಹ ಕಮಲವನ್ನು ದೇವರ ಪೂಜೆಗೆ ಒದಗಿ ಬರ್ತದೆ. ನಿನ್ನೊಡೆಯನ ಬದುಕು ಸಂಸ್ಕಾರದಿಂದ ರೂಪುಗೊಳ್ಳಲೇ ಇಲ್ಲ. ಹ! ಕಾಲಕಾಮ ಕರ್ಮ ಭಾವತ್ರಯಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭ ಒಬ್ಬ ಮೂರ್ಖ. ಅಂತಹ ಹುಮ್ಮರನ್ನ ಪೊಗಳುತ್ತಿರುವ ರಣಹೇಳಿ ಸಪ್ತ ಮಾತುಗಳನ್ನ ಬಳಸಿಕೊಂಡು ಎಷ್ಟು ದಿಕ್ಕುಗಳಿಂದಲೇ ಅವರ ಸಿದ್ಧಕ್ಕಾಗಿ ಇಂದ್ರವಾಣಿಯಿಂದಲೇ ವಜ್ರಾಘಾತ ಫಲಿಸಿದ ವಿಧಿಯವರ ಸುರಿದ ರಕ್ತದ ಹನಿ ಹನಿಯಿಂದಲೇ ಹುಟ್ಟಿಕೊಳ್ಳುತ್ತವೆ ಉತ್ಪಾದ ಅನಿಷ್ಟವನ್ನು ನಿಗ್ರಹಿಸುವುದಕ್ಕೆ ಬೇಕಾದ ರಸನಾನ ಚಾಚಿ ರಕ್ತ ನಿನ್ನನ್ನು ಕರೆದೊಯ್ಯಲು ಬಂದಂತ ಅಸುರ ವೀರರ ಹಸುವನ್ನೇ ಹೀರಿದೆಯೋ
ದೇವಿ ನಾರಾಯಣಿ ನಮೋಸ್ತುತೆ ಶಾಂತರಾಗಮ್ಮ ಕಂಡೆಯ ಸರ್ವನಾಥ ದೈತ್ಯರ ರುಂಡವರ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡವಿದ ಅದನರ ಚಂದವ ಕಂಡೆಯ ಮುಖಾಂತರದಲ್ಲಿ ದುಷ್ಟರ ಮಂಡಳಿಯನ್ನು ಗುಂಪಿನಿಗೆ ತಿಂಡಿಳಿಸಿದ ಅಪಗನ್ನಾತ ಸಂತೋಷಗೊಂಡೇ ಸಂತೋಷವಾಯ್ತಮ್ಮ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮುರಿದು ಬಿತ್ತು. ಸಂಗ್ರಾಮ ಉಂಟಾಯಿತು. ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನ ಸುಟ್ಟುಕೊಂಡೆ. ಬಳಿಕ ಭೀಕರಾಕೃತಿಯ ಕಾಣಿಕೆಯಾಗಿ ತನ್ನ ಮುಂಡಲ ಶಿರಸನ್ನು ಕೊಂಡಾಡಿದ. ಈ ರಕ್ತೇಶ್ವರಿ ಉಪದಿಂದಲಾಗಿ ರಕ್ತ ಬೀಜಾಕ್ಷರ ಪ್ರಾಣವನ್ನು ನಿರ್ಮಾಣ ಮಾಡಿದವಳಿದ್ದೇನೆ. ಬಳಿಕ ಈ ಶಾಂಭವಿ ರೂಪದಿಂದಲಾಗಿ ಶುಂಭರನ್ನೇ ಮಡುಹಿ ಧರ್ಮವನ್ನು ಸ್ಥಾಪಿಸಿದವಳಿದ್ದೇನೆ. ಸುರಪಾಲ ಇನ್ನು ಮುಂದಕ್ಕೆ ಕಳ್ಳರ ಭೀತಿ ನಿನಗಿಲ್ಲ. ಸೇರಿಕೋ ನಕ್ಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮನೆ ಮಗನೇ. ಅಮ್ಮ ಇದೇ ರೀತಿಯಾಗಿ ಮುಂದೆ ಕಷ್ಟ ಬಂದ್ರೆ ಏನು ಮಾಡ್ಬೇಕಮ್ಮ? ಈ ಬಗೆಯಿಂದ ಕಾಣಸಿಕೊಂಡು ನಾನಲ್ಲ. ಮತ್ತೆ ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆ ಎಂಬ ಅಭಿಧಾನದಿಂದ ನಾವು ಹುಟ್ಟಿ ಬರುವುದಕ್ಕಿದ್ದೇನೆ. ಆ ವೇಳೆ ಶುಂಭ ನಿಶುಂಭರನ್ನು ಮತ್ತೆ ಇರುವರು ದಾನವರ ಸಂಹಾರವನ್ನು ನಡೆಸಿ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಿದ್ದೇನೆ. ನೋಡಿದೆಯ ಸಮರ ಭೂಮಿಯಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನ ಮಾತ್ಯಾರುಣ ದೈತ್ಯ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿಯೂ ನಾ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನವನ್ನಾತು ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಸುರಪಾಲ ಲೋಕದ ಸೌಖ್ಯವದು ಸ್ಥಿರವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳ